ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್ ವ್ಲಾಗ್ ಇವತ್ತು ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ನಾನು ಸ್ಪೆಷಲ್ ಆಗಿ ವುಮೆನ್ಸ್ಗೋಸ್ಕರನೇ ವಿಡಿಯೋ ಮಾಡ್ತಾ ಇದ್ದೀನಿ ಏನು ಟಾಪಿಕ್ ಅಂತ ಹೇಳಿದ್ರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಯಾರಿಗೆಲ್ಲ ತಿಂಗಳು ಕರೆಕ್ಟಾಗಿ ಹೆಂಗಸರಿಗೆ ಪೀರಿಯಡ್ ಆಗೋದಿಲ್ಲ ಅಂಥವರು ಏನು ಮಾಡಬೇಕು ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಮುಖ್ಯ ಕಾರಣ ಏನು ಏತಕ್ಕಾಗಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತದೆ ಮತ್ತು ಅದಕ್ಕೆ ಯಾವ ರೀತಿ ಅದನ್ನು ಸರಿಪಡಿಸ್ಕೊಳ್ಬೋದು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾವು ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳಿಂದ ಇದನ್ನು ಉಪಯೋಗಿಸ್ಕೊಂಡು ನಾವು ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೋದು ಯಾವ್ದು ಅಂತ ಹೇಳಿದ್ರೆ ಮೇನ್ ಇದಕ್ಕೆ ನಾನು ರೀಸನ್ ಏನೇನಂತ ನಿಮಗೆ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಇನ್ನು ಇರ್ರೆಗ್ಯುಲರ್ ಪೀರಿಯಡ್ಸ್ಗೆ ಸಾಕಷ್ಟು ಕಾರಣಗಳಿವೆ ಒಂದು ಎರಡು ರೀಸನ್ಸ್ ಅಲ್ಲ ಸಾಕಷ್ಟು ಕಾರಣಗಳಿವೆ ನನಗೆ ತಿಳಿದಂತ ಮಟ್ಟಿಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲ್ ಇಂದ ಕೂಡ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗೋದಕ್ಕೆ ತುಂಬಾನೇ ಚಾನ್ಸಸ್ ಇದೆ ಲೈಫ್ ಸ್ಟೈಲ್ ಇಂದಾಗಿ ಆ ನಂತರ ಇನ್ನು ಕೆಲವು ಹುಡುಗಿರು ತುಂಬಾ ದಪ್ಪ ಇರ್ತಾರೆ ನೋಡಿ ಕೆಲವು ತುಂಬಾನೇ ದಪ್ಪ ಇರ್ತಾರೆ ಇಂಥವ್ರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತದೆ ಇನ್ನೊಂದು ಏನಂತ ಹೇಳಿದ್ರೆ ಮೂರನೇ ಕಾರಣ ಹೊಸದಾಗಿ ಏನಾದ್ರು ಮದುವೆ ಆಗಿದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಏನಾದ್ರು ಮಾಡ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ನೀವೇನಾದ್ರು ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದರಿಂದ ಕೂಡ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತದೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಕೂಡ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತದೆ ಇನ್ನು PCOD ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೆ ಕೂಡ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತವೆ ಇನ್ನು ಸ್ಟ್ರೆಸ್ ತುಂಬಾನೇ ಟೆನ್ಷನ್ ಏನಾದರೂ ತಗೊಳ್ತಾ ಇದ್ರೆ ಪೀರಿಯಡ್ಸ್ ಬೇಗ ಆಗ್ತದೆ ಇಲ್ಲ ಅಂತ ಹೇಳಿದ್ರೆ ತುಂಬಾನೇ ಡಿಲೇ ಆಗ್ತದೆ ಇಂಥ ಹಲವಾರು ರೀಸನ್ಗಳಿಂದ ನಿಮಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಕಾಣಿಸ್ಕೊಳ್ತವೆ ಇನ್ನು ಇರ್ರೆಗ್ಯುಲರ್ ಪೀರಿಯಡ್ಸ್ 1 ತಿಂಗಳಿಂದ ಇದೆ 2 ತಿಂಗಳಿಂದ ಇದೆ ಅಂತ ಹೇಳೋರು ನಾನು ಇವತ್ತು ಹೇಳೋಂಥ ರೆಮಿಡಿನ ಕರೆಕ್ಟಾಗಿ ಫಾಲೋ ಮಾಡಿ ಖಂಡಿತವಾಗ್ಲೂ ಇದರಿಂದ ನಿಮಗೆ ಗುಣ ಆಗುತ್ತೆ ಇನ್ನು ನಮಗೆ ತಿಂಗಳಾನ್ಗಟ್ಲೆಯಿಂದ ಈ ಪ್ರಾಬ್ಲಮ್ ನಾವು ಫೇಸ್ ಮಾಡ್ತಾ ಇದ್ದೀವಿ ಅಂತ ಹೇಳೋರು ನೀವು ಖಂಡಿತವಾಗ್ಲೂ ಡಾಕ್ಟ್ರನ್ನು ಕನ್ಸಲ್ಟ್ ಮಾಡಲೇಬೇಕು ಇದು ಸಣ್ಣ ವಿಷಯ ಅಂತೂ ಅಲ್ವೇ ಅಲ್ಲ ಇರ್ರೆಗ್ಯುಲರ್ ಪೀರಿಯಡ್ಸ್ ಏನಿದೆ ಇದು ಸಣ್ಣ ವಿಷಯ ಅಂತೂ ಅಲ್ವೇ ಅಲ್ಲ ದಯವಿಟ್ಟು ನೆಗ್ಲೆಕ್ಟ್ ಮಾಡಲಿಕ್ಕೆ ನೀವು ಹೋಗಬೇಡಿ ನೀವು ನಿಮ್ಮ ಡಾಕ್ಟ್ರನ್ನು ಕನ್ಸಲ್ಟ್ ಮಾಡಿ ಅವ್ರ ಹತ್ರ ಚಿಕಿತ್ಸೆಯನ್ನು ಪಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಕೆಲವರು ಹುಡುಗಿರು ತುಂಬಾನೇ ಮುಜುಗರ ಪಡ್ಕೋತಾರೆ ಕೆಲವರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಿ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ ಇಂಥ ವಿಷಯವನ್ನೆಲ್ಲ ಮುಚ್ಚಿಡುವಂಥ ವಿಷಯನೇ ಅಲ್ಲ ನೀವು ಡಾಕ್ಟ್ರನ್ನು ಭೇಟಿ ಮಾಡಲೇಬೇಕು ಹೊಸದಾಗಿ ಮೆಚೂರ್ಡ್ ಆಗಿರೋ ಹುಡುಗಿರು ತುಂಬಾನೇ ಮುಜುಗರ ಪಡ್ಕೋತಾರೆ ಏನಾದರೂ ಹೇಳ್ಕೊಳ್ಳೋದಕ್ಕೆ ಇದಕ್ಕೆ ನಾನು ತಾಯಂದ್ರಿಗೆ ಹೇಳ್ತೀನಿ ನೀವು ಅವರನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೀವು ಮಾತಾಡ್ಕೊಳ್ಳಿ ಕರೆಕ್ಟಾಗಿ ಪೀರಿಯಡ್ ಆಗ್ತಾ ಇದೆಯಾ ಅಂತ ನೀವು ತಾಯಂದ್ರು ಕೇಳಿಕೊಂಡು ಏನಾದರೂ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಥವಾ ಬ್ಲೀಡಿಂಗ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ನೀವು ಅವರನ್ನು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿಸಿ ಅಂತ ನಾನು ಕೇಳ್ಕೊತೀನಿ ಇನ್ನು 1 ತಿಂಗಳು ಇರ್ರೆಗ್ಯುಲರ್ ಪೀರಿಯಡ್ ಆಯಿತು 2 ತಿಂಗಳು ಇರ್ರೆಗ್ಯುಲರ್ ಪೀರಿಯಡ್ ಆಯಿತು ಪೀರಿಯಡ್ ನಂದು ಮಿಸ್ ಆಯಿತು ಅಂತ ಇವತ್ತು ನಾನು ಕೊಟ್ಟಂತಹ ರೆಮಿಡಿನ ಒಮ್ಮೆಲೆ ಕುಡಿಬೇಡಿ ಅಂದರೆ ನಾನು ಹೇಳೋದು ಮದುವೆ ಆದವರಿಗೆ ಯಾಕಂತ ಹೇಳಿದ್ರೆ ನೀವು ಪ್ರೆಗ್ನೆಂಟಾ ಅಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಪ್ರೆಗ್ನೆಂಟ್ ಅಲ್ಲ ನಮಗೆ ಹೆಲ್ತ್ ಪ್ರಾಬ್ಲಮ್ ಇಂದ ಈ ಥರ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಅಂತ ಹೇಳೋರು ಇದನ್ನು ಆರಾಮಿಸಿ ಕುಡಿಬೋದು ಇದರಿಂದ ಏನು ಎಫೆಕ್ಟ್ ಇಲ್ಲ ನಾನಿವತ್ತು ಹೇಳ್ಕೊಡುವಂತಹ ಈ ರೆಮಿಡಿ ನೀವು ಕರೆಕ್ಟಾಗಿ ವಿಡಿಯೋ ನೋಡಿ ವಿಡಿಯೋ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಸ್ಕಿಪ್ ಮಾಡಿದ್ರೆ ನಾನು ಏನು ಹೇಳಿದೆ ಅಂತ ನಿಮಗೆ ಅರ್ಥ ಆಗಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನಿವತ್ತು 3 ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಏನಂತ ಹೇಳಿದ್ರೆ ಶುಂಠಿ 1.5 ಲೋಟದಷ್ಟು ನೀರು ಬಿಸಿಯಾಗಕ್ಕಿಡಿ ಈ ಸೈಡ್ 1 ಶುಂಠಿ ತಗೊಳ್ಳಿ ಅಂದರೆ 1 ದೊಡ್ಡ ಗಾತ್ರದ ಶುಂಠಿ 1 ದೊಡ್ಡ ಗಾತ್ರದ ಲಿಂಬೆ ಹಣ್ಣಿನ ಗಾತ್ರದಲ್ಲಿ ಶುಂಠಿ ತಗೊಳ್ಳಿ ಅದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಅದನ್ನು ಜಜ್ಜಿ ಬಿಸಿನೀರಿಗೆ ಹಾಕಬೇಕು ಬಿಸಿನೀರಲ್ಲಿ ಅದು ಚೆನ್ನಾಗಿ ಕುದಿಬೇಕು 1.5 ಲೋಟದಷ್ಟು ನೀವು ಬಿಸಿನೀರಿಟ್ರೆ ಅದು ಕುದಿ ಬಂದಮೇಲೆ 1 ಲೋಟದಷ್ಟು ಆಗುತ್ತೆ ಅದಕ್ಕೆ ಜೇನುತುಪ್ಪ ಹಾಕ್ಕೊಳ್ಬೇಕು ಸೋಸಿ ಆದ ನಂತರ 1 ಗ್ಲಾಸಿಗೆ ಸೋಸ್ಕೊಳ್ಳಿ ತುಂಬ ಬಿಸಿನೂ ಇರಬಾರ್ದು ತುಂಬ ತಣ್ಣಗೆ ಕೂಡ ಇರಬಾರ್ದು ಮೀಡಿಯಮ್ ಆಗಿ ಇರಬೇಕು ನಮಗೆ ಕುಡಿಯೋಕೆ ಎಷ್ಟು ಬಿಸಿ ಆಗುತ್ತೆ ಅಷ್ಟು ಬಿಸಿ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡಿ ಕುಡೀರಿ ಇದರಿಂದ ಕೂಡ ನಿಮ್ಮ ಪೀರಿಯಡ್ಸ್ ತಕ್ಷಣ ಆಗುತ್ತೆ ಇನ್ನು 2ನೇ ರೆಮಿಡಿ ಏನಂತ ಹೇಳಿದ್ರೆ ಜೀರಿಗೆ 1.5 ಲೋಟ ನೀರಿಗೆ 1.5 ಲೋಟದಷ್ಟು ಜೀರಿಗೆ ತಗೊಳ್ಳಿ ಇದು ಹಸಿ ಜೀರಿಗೆ ಇದನ್ನ ಫ್ರೈ ಮಾಡಿದ್ದು ಏನೂ ಅಲ್ಲ ಹುರಿದಿಟ್ಕೊಂಡಿದ್ದು ಏನೂ ಇಲ್ಲ ಹಸಿ ಜೀರಿಗೆನೆ 1.5 ಟೀ ಸ್ಪೂನ್ ಅಷ್ಟು ಅದನ್ನು ಕೂಡ ಹಾಗೆ ಜಜ್ಜಿ 1.5 ಲೋಟ ನೀರಿಡಿ ಕುದಿಯೋಕೆ ಅದಕ್ಕೆ ಹಾಕೊಳ್ಳಿ ಚೆನ್ನಾಗಿ ಕುದಿಸಿ ಆದ ನಂತರ ಸೋಸ್ಕೊಳ್ಳಿ ಆ ನಂತರ ಕುಡಿಯಿರಿ ಇದಕ್ಕೆ ಜೇನುತುಪ್ಪ ಬೇಡ ಬರೀ ಹಾಗೇನೆ ಕುಡೀರಿ ಇನ್ನು 3ನೇ ರೆಮಿಡಿ ಏನಂತ ಹೇಳಿದ್ರೆ ಪಪ್ಪಾಯ ಅಂತೂ ಎಲ್ರಿಗೂ ಗೊತ್ತು ತುಂಬಾನೇ ಹೀಟ್ ಪಪ್ಪಾಯ ಇದನ್ನು ಅಷ್ಟೇ ಬೀಜ ಮತ್ತೆ ಇದ್ರದ್ದು ಸಿಪ್ಪೆ ತೆಗೆದು ಮಿಕ್ಸಿ ಜಾರಿಗೆ ಹಾಕೊಂಡು ಜ್ಯೂಸ್ ಮಾಡಿ ಕುಡೀರಿ
ತುಂಬ ಹಣ್ಣಾಗಿರೋ ಪಪ್ಪಾಯ ತೊಗೊಳ್ಬೇಡಿ, ಒಂದು ಮೀಡಿಯಂ ಹಣ್ಣಾಗಿರೋ ಪಪ್ಪಾಯವನ್ನು ತೊಗೊಳ್ಳಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಜ್ಯೂಸ್ ಥರ ಮಾಡಿಕೊಂಡು ಕುಡೀರಿ. ಇದರಿಂದ ಕೂಡ ಪೀರಿಯಡ್ ತುಂಬ ಬೇಗ ಆಗುತ್ತೆ. ನನ್ನ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಲಿ ಅಂತ ನಾನು ಅನ್ಕೋತೀನಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಯಾರ್ಯಾರಿಗೆಲ್ಲ ಈ ಥರ ಪ್ರಾಬ್ಲಮ್ ಇದೆ ಎಲ್ಲ ಹುಡುಗಿರಿಗೂ ಕೂಡ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಎಲ್ಲರೂ ಬಾಯ್ಬಿಟ್ಟು ಹೇಳಲ್ಲ, ಅಂಥವ್ರಿಗೆ ಎಲ್ಲ ಹುಡುಗಿರಿಗೂ ಕೂಡ ನನ್ನ ವಿಡಿಯೋ ಹೆಲ್ಪ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತಿನ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.